ಈ ಇನ್ಸ್ಟಿಟ್ಯೂಷನ್ ನನಗೆ ತುಂಬ ಹೆಲ್ಪ್ ಮಾಡಿದೆ. ಅದು ಎನ್ವೈರ್ಮೆಂಟ್ ಆಗಲಿ ಅದೆಲ್ಲೂ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಸಿಗೋದಿಲ್ಲ. ಅದು ಗ್ರೀನರಿ ಒಳಗೆ ಇರೋದು, ಓದೋದು ಅದು ತುಂಬ ಹೆಲ್ಪ್ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಬಹಳ ಫ್ರೆಂಡ್ಲಿ ಆದ ಎನ್ವೈರ್ಮೆಂಟ್ ಇರುತ್ತೆ. ನಮ್ಮ ರಾಜ್ಯದ ಮೊದಲ 10 ಸ್ಥಾನದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಅದರಲ್ಲಿ 22 ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳಿದ್ದರೆ 11 ವಿದ್ಯಾರ್ಥಿಗಳು ಕಾಮರ್ಸ್ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳ ಮುಖಾಂತರ ಸಂಸ್ಥೆಯ ಒಂದು ಆಧಾರ ಸ್ತಂಭ ಅಂತ ಹೇಳುವಂಥದ್ದು ಇನ್ನೂ ಕೂಡ ಗಟ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಓಕೆ, ನೀವೇನು ಹೇಳ್ತೀರಿ ನಿಮ್ಮ 32 ರ್ಯಾಂಕ್ಸ್ ಬಗ್ಗೆ? ಆ್ಯಕ್ಚುಲಿ ಪ್ರೌಡ್ ಫೀಲ್ ಆಗುತ್ತೆ ಎಕ್ಸಲೆಂಟಲ್ಲಿ ಓದ್ತಿರೋದಕ್ಕೆ. ನಮಗೆ ಅಷ್ಟೇ ಖುಷಿನೂ ಇದೆ. ಆ್ಯಂಡ್ ತನ್ಮಯ ಹೇಳ್ದಂಗೆ ಅದು ಹೆಲ್ತಿ ಕಾಂಪಿಟೇಷನಿಂದ ನಮಗೆ ಮೋಟಿವೇಶನ್ನು ಸಿಗುತ್ತೆ ಅಂತ. ಕಾರ್ತಿಕ್ ಅಂತ ಹಾವೇರಿಯ ಹುಡುಗ ಬರುವಾಗ ಅವನ ಮಾರ್ಕ್ಸ್ 77% ಇತ್ತು. ಈಗ 99% ಪಡ್ಕೊಂಡಿದ್ದಾನೆ, ರ್ಯಾಂಕನ್ನು ಪಡ್ಕೊಂಡಿದ್ದಾನೆ. ಇದು ಈ ಸಂಸ್ಥೆಯ ಹೆಮ್ಮೆ ಅಂತ ಕಾಣ್ತಾ ಉಂಟು. ಅವ್ರ ಪ್ರತಿಯೊಂದು ಸ್ಪೀಚ್ ಕೇಳಿದರೆ ಖುಷಿ ಆಗುತ್ತೆ, ಮೋಟಿವೇಶನ್ ಬರುತ್ತೆ. ಇನ್ನೂ ಸ್ವಲ್ಪ ಎಫರ್ಟ್ಸ್ ಹಾಕಬೇಕಂತ ನಮಗೆ ಇದು ಮೋಟಿವೇಶನ್ ಸಿಗುತ್ತೆ. ನಮ್ಮ ಸಂಸ್ಥೆಯಲ್ಲಿ ಈ ವರ್ಷ ಸಬ್ಜೆಕ್ಟ್ ವಿಷಯವಾರು 100ಕ್ಕೆ 100 ಮಾರ್ಕ್ಸನ್ನು ಪಡೆದಿರ್ತಕ್ಕಂಥ 423 ಮಕ್ಕಳು ವಿಷಯವಾರು 100ರಲ್ಲಿ 100 ಪಡೆದಿದ್ದಾರೆ. ಇದು ನಮಗೆ ತುಂಬ ಖುಷಿ ಕೊಟ್ಟಿರ್ತಕ್ಕಂಥ ವಿಷಯ. ಎಕ್ಸಲೆಂಟ್ ಮೂಡಬಿದ್ರೆ ಎಕ್ಸಲೆಂಟ್ ಆದಂತಹ PU ರಿಸಲ್ಟನ್ನು ಪಡ್ಕೊಂಡು ಬಹಳ ಖುಷಿಯಲ್ಲಿದೆ. 32 ಜನರು 589ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದವರು ಇದ್ದಾರೆ, ರ್ಯಾಂಕನ್ನು ಪಡೆದವರು. ಇಲ್ಲಿ ಈಗ ನಮ್ಮ ಜೊತೆಗಿರುವಂಥವ್ರು ಇಬ್ಬರು ಸೈನ್ಸ್ ಸ್ಟೂಡೆಂಟ್ಸ್. ಒಬ್ಬರು 597 ಅಂಕಗಳನ್ನು ಪಡೆದಿದ್ದರೆ ಇನ್ನೊಬ್ಬರು 592 ಅಂಕಗಳನ್ನು ಪಡೆದಿದ್ದಾರೆ. ತುಂಬ ಜನ ಇದ್ದಾರೆ. ಅವರಿಬ್ಬರಲ್ಲಿ ನಾನು ಮಾತನಾಡಿಸಬೇಕು ಏನು ಅಂತಂದರೆ ಎಕ್ಸಲೆಂಟ್ ಮೂಡಬಿದ್ರೆಯಲ್ಲಿ ಹೇಗಾಯಿತು ಅನ್ನೋಂಥದ್ದು. ಇವರು 597 ಅಂಕ ಪಡೆದಂಥ ತನ್ಮಯ್ ಎ ಕೋಟಿ, ಇವರು ಬಿಜಾಪುರದವರು. ಇವರು ತರುಣಿಕಾ ಎಸ್, ಅಂದರೆ ಇವರು ಹಾಸನದಲ್ಲಿ 8 ವರ್ಷ ಓದಿದ್ದಾರೆ. ಆದರೆ ಇವ್ರದ್ದು ಇರುವಂಥದ್ದು ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ. ಇಬ್ಬರು ಈ ಊರಿನವರಲ್ಲ, ಆದರೆ ಈ ಊರಿಗೆ ಹೊಂದ್ಕೊಂಡು ಇಲ್ಲಿಯ ರಿಸಲ್ಟಿಗೆ ಬಹಳ ದೊಡ್ಡ ಒಂದು ಓದಿ ದೊಡ್ಡ ರಿಸಲ್ಟ್ ಪಡೆದಿದ್ದಾರೆ. ಎಲ್ಲವೂ ಹೌದು, ಮಾತಾಡಿಸ್ಬೇಕು. ತನ್ಮಯ್ ನಮಸ್ತೆ. ನಮಸ್ತೆ, ನಾನು ತನ್ಮಯ್ ಎ ಕೋಟಿ, ಎಕ್ಸಲೆಂಟ್ PU ಕಾಲೇಜ್ ಮೂಡುಬಿದ್ರೆಯಲ್ಲಿ ಓದುತ್ತಿದ್ದೇನೆ. ಈ ಇನ್ಸ್ಟಿಟ್ಯೂಷನ್ ನನಗೆ ತುಂಬ ಹೆಲ್ಪ್ ಮಾಡಿದೆ. ಅದು ಎನ್ವೈರ್ಮೆಂಟ್ ಆಗಲಿ ಅದೆಲ್ಲೂ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಸಿಗೋದಿಲ್ಲ. ಅದು ಗ್ರೀನರಿ ಒಳಗೆ ಇರೋದು, ಓದೋದು ಅದು ತುಂಬ ಹೆಲ್ಪ್ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಬಹಳ ಫ್ರೆಂಡ್ಲಿ ಆದ ಎನ್ವೈರ್ಮೆಂಟ್ ಇರುತ್ತೆ. ಬೆಳಿಗ್ಗೆ ನಾವು 6:30ಇಂದ ಕ್ಲಾಸ್ ಸ್ಟಾರ್ಟ್ ಮಾಡಿದರೆ 5:30 ತನಕ ಇರ್ತಿತ್ತು. ನಮಗೆ ಪ್ರೇಯರ್ ಅಂತ ಇರುವಾಗ ಅದರ ಜೊತೆಗೆ ಮೆಡಿಟೇಷನ್ ಕೂಡ ಇರ್ತಿತ್ತು. ಅದು ಎಲ್ಲ ತುಂಬ ಹೆಲ್ಪ್ ಮಾಡಿದೆ ಇದೆಲ್ಲ ಮಾರ್ಕ್ಸ್ ಪಡೆಯೋಕ್ಕೆ. 597 ಮಾರ್ಕ್ಸಾ? ನಾವೆಲ್ಲ 3 ಜನ ಪಾಸ್ ಆಗೋದು. ಅದು ಎಲ್ಲ ಟೀಚಿಂಗ್ ಫ್ಯಾಕಲ್ಟಿ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ತುಂಬ ಸಪೋರ್ಟ್ ಕೊಟ್ಟಿದೆ. ಅದು ಕ್ಲಾಸ್ ಒಳಗೆ ತುಂಬ ಡೆಡಿಕೇಟೆಡ್ ಆದ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಟೀಚಿಂಗ್ ಮಾಡಿದೆ. ಅದರೊಂದಿಗೆ ನಾವು ಯಾವುದೇ ಡೌಟ್ ಆಗಲಿ ಎಲ್ಲ ಡೌಟ್ಸಿಗೆ ಬಹಳ ಅರ್ಥ ಆಗುವಂಥ ರೀತಿಯೊಳಗೆ ಎಕ್ಸ್ಪ್ಲನೇಷನ್ ಅದೆಲ್ಲ ಸಿಗುತ್ತೆ. ಅದು ತುಂಬ ಹೆಲ್ಪ್ ಆಗಿದೆ. ಮೇಡಮ್ ನಮಸ್ತೆ. ಎಷ್ಟು ಮಾರ್ಕ್ಸು? ನಂದು 592. ಕಡಿಮೆ ಆಯಿತಾ? ಹೌದು, ಕಡಿಮೆ ಆಯಿತು. ಹೇಗೆ ಕಡಿಮೆ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದು 99%. ಓಕೆ, ಈಗ 98.6 ಆಗಿತ್ತು. 98.6. ಓಕೆ, ಈಗ ನೀವು ಇವರು ಕಾಂಪಿಟೇಟರ್ಸಾ? ಹೆಲ್ದಿ ಕಾಂಪಿಟೇಟರ್ಸ್, ಫ್ರೆಂಡ್ಸ್ ಕೂಡ ಹೌದು ಅಲ್ವಾ? ನಿಮ್ಮದು ಇಬ್ಬರದ್ದು ಕಂಬೈನ್ ಸ್ಟಡೀಸ್, ನಿಮ್ಮ ಮಾರ್ಕ್ಸಿಗೆ ಇಬ್ಬರದ್ದು ಕಂಬೈನ್ ಸ್ಟಡೀಸ್ ಕೂಡ ಕಾರಣ ಅಲ್ವಾ? ಆಗಿದೆ. ಹೌದು. ಓಕೆ, ನಿಮ್ಮದು ಬೆಂಗಳೂರು, ಎಲ್ಲ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು, ಅಲ್ಲೆಲ್ಲ ಓದ್ದವರು, ಅಲ್ಲೆಲ್ಲ ಇದ್ದವರು, ಅಲ್ಲಿ ತುಂಬ ಕಾಲೇಜುಗಳಿದ್ದಾವೆ. ಅವುಗಳನ್ನೆಲ್ಲ ಬಿಟ್ಟು ಮೂಡಬಿದ್ರೆ ಎಕ್ಸಲೆಂಟಿಗೆ ಬಂದು ಎಕ್ಸಲೆಂಟ್ ಸಾಧನೆಯನ್ನು ಮಾಡಿದ್ದೀರಿ. ಹೇಗೆ ಅಲ್ಲಿಗೆ ಹೋಲಿಸಿದರೆ ಇಲ್ಲಿ ಎಜುಕೇಷನ್ ಯಾವ ರೀತಿಯಾಗಿ ಡಿಫ್ರೆನ್ಸ್ ಏನಂದರೆ ನಾವು ಆ ಥರ ಮೆಟ್ರೋಪಾಲಿಟನ್ ಸಿಟಿಯಲ್ಲಿದ್ದಾಗ ನನ್ನ ಪ್ರಕಾರ ನಾವು ತುಂಬ ಗ್ಯಾಜೆಟ್ಸ್ಗೆ ತುಂಬ ಅಡಿಕ್ಟ್ ಆಗಿರ್ತೀವಿ. ಸೊ ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಸೊ ಇಂಥ ಪ್ಲೇಸ್ ಇಲ್ಲಿ ಸ್ಟ್ರೆಸ್ ಇಲ್ಲ, ಏನಿಲ್ಲ, ಪೊಲ್ಯೂಷನ್ ಅಂತೂ ಇಲ್ಲವೇ ಇಲ್ಲ. ಸೊ ಇಂಥ ಸ್ಪೇಸಲ್ಲಿ ಬಂದು ನಾವು ಓದಿದ್ರೆ 100% ಅಟೆನ್ಷನ್ ಕೊಡ್ಬೋದು ಅಂತ ನನಗೆ ಅನಿಸುತ್ತೆ. ನಿಮ್ಮ ಇಬ್ಬರ ಶೆಡ್ಯೂಲನ್ನು ನೀವು ಹೇಳಿ, ಹೇಗಿರ್ತದೆ ಬೆಳಗ್ಗಿಂದ? ನಮಗೆ ಸ್ಟಾರ್ಟ್ ಆಗೋದೆ ಮೆಡಿಟೇಷನ್ ವಿತ್ ಪ್ರೇಯರ್. ಸೊ ಅದು ಪರ್ಸ್ನಾಲಿಟಿನ ಬಿಲ್ಡ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಮಗೆ 6:30ಇಂದ ಕ್ಲಾಸಸ್ ಇರುತ್ತೆ. ನಾವು 6:30ಇಂದ ಕ್ಲಾಸ್, ಆಮೇಲೆ ಮತ್ತೆ 1 hour ತಿಂಡಿ ಬ್ರೇಕ್, ಮತ್ತೆ ಕ್ಲಾಸ್, ಮತ್ತೆ ಬ್ರೇಕ್ ಎಷ್ಟು ಬೇಕು ಅಷ್ಟೇ ಕೊಡ್ತಾರೆ. ಚೆನ್ನಾಗಿರುತ್ತೆ.
ತುಂಬ ಸ್ಟ್ರೆಸ್ ಅಂತ ಅಲ್ಲ, ಬಟ್ ಓದೋಕ್ಕೆ ಐಡಿಯಲ್ ಎನ್ವೈರ್ನ್ಮೆಂಟ್ ಏನಿದೆ ಅದು ಇದೆ. ಆ್ಯಂಡ್ 5:30 ಆದಮೇಲೆ ನಮಗೆ ಆಟ ಆಡೋಕ್ಕೂ ಬಿಡ್ತಾರೆ. ಸೊ ಆಬ್ವಿಯಸ್ಲಿ ನಮಗೆ ಫಿಸಿಕಲ್ ಹೆಲ್ತು ಮೇಂಟೈನ್ ಆಗುತ್ತೆ. ಮತ್ತು ಅದೇ ಟೈಮಲ್ಲಿ ನಮ್ಮ ಮೆಂಟಲ್ ಹೆಲ್ತ್ಗೆ ಭಜನೆಗಳು ಇರುತ್ತೆ ಮತ್ತು ಯೋಗನೂ ಮಾಡ್ಬೋದು. ಸೊ ಅದಾದಮೇಲೆ ಮತ್ತೆ ನಮಗೆ ರೆಗ್ಯುಲರ್ ಸ್ಟಡಿ ಅವರ್ಸ್ ಇರುತ್ತೆ. ಓಕೆ, ಈಗ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಒಂದು 32 ರ್ಯಾಂಕ್ಸ್ ಬಂದಿದೆ, ಎಷ್ಟು ಖುಷಿ ಆಗುತ್ತಮ್ಮ? ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಕ್ಸಲೆಂಟ್ ಅದರ ಹೆಸರು ಮೇಲೆತ್ತಲು ಅದು ತುಂಬ ಕೇಳಿದರೆ ತುಂಬ ಖುಷಿ. ನಾವಾಗಲಿ ಒಂದು ಹೆಲ್ತಿ ಎನ್ವೈರ್ಮೆಂಟ್, ಹೆಲ್ತಿ ಕಾಂಪಿಟೇಷನ್ ಬಿಲ್ಡ್ ಮಾಡುತ್ತೆ ಎಕ್ಸಲೆಂಟು. ಅದು ಅನ್ಹೆಲ್ತಿ ಅಂತ ಅಲ್ಲ, ಅದು ನಮಗೆ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಲು ಅದು ಮೋಟಿವೇಶನ್ ಇದ್ದಂಗೆ. ಮೋಟಿವೇಶನ್ ಇದೆ. ಓಕೆ, ನೀವೇನು ಹೇಳ್ತೀರಿ ನಿಮ್ಮ 32 ರ್ಯಾಂಕ್ಸ್ ಬಗ್ಗೆ? ಆ್ಯಕ್ಚುಲಿ ಪ್ರೌಡ್ ಫೀಲ್ ಆಗುತ್ತೆ ಎಕ್ಸಲೆಂಟಲ್ಲಿ ಓದ್ತಿರೋದಕ್ಕೆ. ನಮಗೆ ಅಷ್ಟೇ ಖುಷಿನೂ ಇದೆ. ಆ್ಯಂಡ್ ತನ್ಮಯ ಹೇಳ್ದಂಗೆ ಅದು ಹೆಲ್ತಿ ಕಾಂಪಿಟೇಷನಿಂದ ನಮಗೆ ಮೋಟಿವೇಶನ್ನು ಸಿಗುತ್ತೆ ಅಂತ. ಈಗ ನಿನ್ನ ರ್ಯಾಂಕ್ ಬಂತು, ದೊಡ್ಡ ಸುದ್ದಿ ಆಯಿತು, ಮನೆಯಿಂದ ಕಾಲ್ ಮಾಡಿದ್ರಾ, ಏನಂದರು? ತುಂಬ ಖುಷಿ ಆಯಿತು. ಅವರು ಮತ್ತು ಈ ಕಾಲೇಜಿಗೆ ಸೇರಿಸಿದ್ದಕ್ಕೆ ಅವರಿಗೆ ಅದು ಪ್ರೌಡ್ ಫೀಲಿಂಗು, ತುಂಬ ಖುಷಿ ಆಯಿತು, ಹೆಮ್ಮೆ ಪಡ್ತಾರೆ. ಹೌದಾ? ನಿಮ್ಮ ಮನೇಲಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ದಾರೆ? ಅದೇ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕಾಲ್ ಬರ್ತಾ ಆನ್ಸರ್ ಮಾಡ್ತಾ ಮತ್ತು ಬೇರೆ ಎಕ್ಸಲೆಂಟಿಗೆ ಆ್ಯಕ್ಚುಲಿ ಸೇರಿಸಿದವ್ರಿಗೆ ಖುಷಿ ಆಯಿತು. ಒಂಥರ ಬೆಸ್ಟ್ ಡಿಸಿಷನ್ ಅನ್ನಿಸ್ತಿದೆ ಈಗ. ಬೆಸ್ಟ್ ಡಿಸಿಷನ್ ಅಂತಿದೆ. ತುಂಬ ಜೂನಿಯರ್ಸ್ ಬರಲಿಕ್ಕೆ ಅಂತ ಯೋಚನೆ ಮಾಡೋರು ಇರ್ತಾರೆ, ಏನು ಹೇಳ್ತೀರಿ ಅವರಿಗೆ? ಅವರಿಗೆ ಏನು ಹೇಳಬೇಕಂದ್ರೆ, ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸ್ಟಾರ್ಟಿಂಗ್ ನಮಗೆ ಅದು ಅಡ್ಜಸ್ಟ್ ಆಗದೇ ಇರ್ಬೋದು, ಆದರೆ ಅದನ್ನು ಫಾಲೋ ಮಾಡಿದರೆ ನಮಗೆ ಕೊನೆಗೆ ರಿಸಲ್ಟ್ಸ್ ಬರುತ್ತಲ್ಲ, ಆವಾಗ ಅದು ಗೊತ್ತಾಗುತ್ತೆ ಅದ್ರ ಮಹತ್ವ. ನಿಮಗೂ ಹಾಗೆ ಫಸ್ಟಿಗೆಲ್ಲ ಅಡ್ಜಸ್ಟ್ ಆಗಿರಲಿಲ್ಲ? ಅದು 6:30 ಕ್ಲಾಸ್ ಇಡ್ತಿದ್ರು, ಅದು ಸಡನ್ನಾಗಿ ಆಮೇಲೆ ಹೋಗ್ತಾ 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 ಅಡ್ಜಸ್ಟ್ ಆಗಿ ಆಮೇಲೆ ಈಗ ಫುಲ್ ಅದೇ ಒಳ್ಳೇದನ್ಸುತ್ತೆ. ಇವತ್ತು ಸ್ಕೋರ್ ಬಂದ ನಂತರ ತುಂಬ ಖುಷಿ ಆಗ್ತಿದೆ. ಅದೆಲ್ಲ ಮಾಡಿದ್ದಕ್ಕೆ ಅದು ಏನೋ ಫಲ ಕೊಟ್ಟಿದೆ ಅಂತ. ನಿಮಗೆ? ನನಗೂ ಅಷ್ಟೇ. ಅದೇ ಇಲ್ಲಿಗೆ ಬಂದಮೇಲೆ ಇಲ್ಲಿಂದು ಫ್ಯಾಕಲ್ಟೀಸ್ ಆಗಲಿ, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಲಿ, ಪ್ರತಿಯೊಂದು ಸ್ಟೂಡೆಂಟ್ ಮೇಲೆ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ. ಅದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ಟೂಡೆಂಟ್ಗೆ. ಮತ್ತು ದ ವೇ ಟೀಚರ್ ಅಪ್ರೋಚ್ ಸ್ಟೂಡೆಂಟ್, ಅದು ತುಂಬ ಯುನೀಕ್ ಆಗಿದೆ. ಮತ್ತು ಸ್ಟೂಡೆಂಟ್ಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ, ಮೋಟಿವೇಟ್ ಆಗುತ್ತೆ, ನಾವು ಓದಬೇಕು, ಇನ್ನೂ ಜಾಸ್ತಿ ಓದಬೇಕು ಅಂತ. ಸೊ ಅದು ನನಗೆ ಇಲ್ಲಿ ಬಂದು ತುಂಬ ಇಷ್ಟ ಆಗಿದೆ ಎಕ್ಸಲೆಂಟ್ ಬಗ್ಗೆ. ಇದು ರ್ಯಾಂಕ್ ಸ್ಟೂಡೆಂಟ್ಸ್ ಮಾತನಾಡಿರುವಂಥದ್ದು. ಈ ಬಗ್ಗೆ ಈ ಎಕ್ಸಲೆಂಟ್ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಯುವರಾಜ್ ಜೈನ್ ಅವರು ಮಾತನಾಡಿದ್ದಾರೆ. ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಇಲ್ಲಿಗೆ ಬಂದಾಗ ಡಿಸ್ಟಿಂಕ್ಷನಲ್ಲಿದ್ದರು ಅಥವಾ ಕಡಿಮೆ ಅಂಕಗಳಲ್ಲಿದ್ದರು, 60%, 70%ಅಲ್ಲೆಲ್ಲ ಇದ್ದವರು ಇವತ್ತು 95%ಗಿಂತ ಅಧಿಕ ಸ್ಕೋರನ್ನು ಮಾಡಿದ್ದಾರೆ, ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಸಂಪೂರ್ಣವಾದಂಥ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ ಈ ಸಂಸ್ಥೆಯ ಚೇರ್ಮನ್ ಯುವರಾಜ್ ಜೈನ್ ಅವರು. ಸರ್, ಎಕ್ಸಲೆಂಟ್ ಮೂಡಬಿದರೆಯ ಚೇರ್ಮನ್ ಆಗಿ PUCಯ ಎಕ್ಸಲೆಂಟ್ ರಿಸಲ್ಟಿನ ಬಗ್ಗೆ ಏನು ಹೇಳ್ತೀರಿ? ನಮಸ್ಕಾರ. ನಮ್ಮ ಎಕ್ಸಲೆಂಟ್ ಮೂಡುಬಿದ್ರಿ ಕಳೆದ 14 ವರ್ಷಗಳಿಂದಲೂ ಕೂಡ ವರ್ಷದಿಂದ ವರ್ಷಕ್ಕೆ ಮಕ್ಕಳಲ್ಲಿ ಇರ್ತಕ್ಕಂಥ ಬದಲಾವಣೆಯನ್ನು ನೋಡ್ತಾ ಇದ್ದು, ಒಂದು ಚೇಂಜ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು. ಅದರಲ್ಲಿ ರಿಸಲ್ಟ್ಗಳು ಚೇಂಜ್ ಆಗ್ತಾ 4 ರ್ಯಾಂಕಿಂದ ಪ್ರಾರಂಭವಾಗಿ ಕಳೆದ 2 ವರ್ಷದಿಂದ 13 ರ್ಯಾಂಕ್ ಆಗಿ, ಕಳೆದ ವರ್ಷ 14 ರ್ಯಾಂಕ್ ಆಗಿ, ಈ ವರ್ಷ 33 ಜನ ವಿದ್ಯಾರ್ಥಿಗಳು ನಮ್ಮ ರಾಜ್ಯದ ಮೊದಲ 10 ಸ್ಥಾನದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಅದರಲ್ಲಿ 22 ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳಿದ್ದರೆ 11 ವಿದ್ಯಾರ್ಥಿಗಳು ಕಾಮರ್ಸ್ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳ ಮುಖಾಂತರ ಸಂಸ್ಥೆಯ ಒಂದು ಆಧಾರ ಸ್ತಂಭ ಅಂತ ಹೇಳುವಂಥದ್ದು ಇನ್ನೂ ಕೂಡ ಗಟ್ಟಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂಸ್ಥೆಯಲ್ಲಿ ತನ್ಮಯಿ ಕೋಟಿ 597 ವಿಜ್ಞಾನ ವಿಭಾಗದಲ್ಲಿ ಪಡ್ಕೊಂಡಿದ್ದರೆ, ಅದೇ ರೀತಿ ಅದಿತಿ ಭೂಷಣ್ ಅಂತ ಹೇಳುವಂಥವರು ಹಾಸನದ ಹುಡುಗಿ, ಇವಳು 597 ಕಾಮರ್ಸಲ್ಲಿ ಪಡ್ಕೊಂಡಿದ್ದಾರೆ. ನಾನು ಇನ್ನೊಂದು ವಿಶೇಷ ಕಾಣುವುದು ಅಂತ ಹೇಳಿದ್ರೆ, ಕಾಮರ್ಸಲ್ಲಿ ಒಬ್ಬ ಹುಡುಗ ಕಾರ್ತಿಕ್ ಅಂತ ಹಾವೇರಿಯ ಹುಡುಗ, ಬರುವಾಗ ಅವನ ಮಾರ್ಕ್ಸ್ 77% ಇತ್ತು, ಈಗ 99% ಪಡ್ಕೊಂಡಿದ್ದಾನೆ, ರ್ಯಾಂಕನ್ನು ಪಡ್ಕೊಂಡಿದ್ದಾನೆ. ಇದು ಈ ಸಂಸ್ಥೆಯ ಹೆಮ್ಮೆ ಅಂತ ಕಾಣ್ತಾ ಉಂಟು. ಓಕೆ ಸರ್, ಇಷ್ಟು ಅವರನ್ನು ಚೇಂಜ್ ಮಾಡಲಿಕ್ಕೆ ನಿಮ್ಮ ಶಿಕ್ಷಣದ ಯಾವ ವ್ಯವಸ್ಥೆ ಮತ್ತು ಯಾವ ಪ್ಲ್ಯಾನ್ ಕಾರಣ? ಈ ಸಂಸ್ಥೆಯಲ್ಲಿ ಎಲ್ಲರೂ ಬರುವಂಥ ಉದ್ದೇಶ ಎಕ್ಸಲೆಂಟ್ ಮೂಡುಬಿದ್ರಿ ಅಂತ ಹೇಳಿದ್ರೆ ಡಿಸಿಪ್ಲಿನ್ ಅಂತ ಹೇಳುವಂಥದ್ದು. ಈ ಸಂಸ್ಥೆಯ ಡಿಸಿಪ್ಲಿನ್ಡ್ ವ್ಯವಸ್ಥೆ ಮತ್ತು ಸಿಸ್ಟಮ್ಯಾಟಿಕ್ ಟೀಚಿಂಗ್ ಮೆಥಡ್ಸ್
ಮತ್ತು ಎಲ್ಲ ಟೀಚರ್ಸ್ಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯವರು ಕೂಡ ತಮ್ಮನ್ನು ಇದು ತಮ್ಮದೇ ಅಂತ ಹೇಳುವಂಥ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸೋದ್ರಿಂದ ಎಲ್ಲ ಶಿಕ್ಷಕರು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಈ ಮಕ್ಕಳೊಟ್ಟಿಗೆ ಇರ್ತಕ್ಕಂಥದ್ರಿಂದ ಈ ಸಂಸ್ಥೆಯ ಬೆಳವಣಿಗೆಗೆ ಎಲ್ಲರೂ ಕಾರಣ ಅಂತ ಹೇಳ್ತೇವೆ. ಈಗ ಬಂದಿರತಕ್ಕಂಥ ರ್ಯಾಂಕ್ಗಳು ಇದ್ದಿರ್ಬೋದು ಅಥವಾ ವ್ಯವಸ್ಥೆಗಳಿರ್ಬೋದು. ನಾನು ನೋಡಿದೆ SSLCಯಲ್ಲಿ ಇಲ್ಲಿಗೆ ಹೋಗುವಾಗ 3 ಜನ ವಿದ್ಯಾರ್ಥಿಗಳು 98ಕ್ಕಿಂತ ಹೆಚ್ಚು ಪಡ್ಕೊಂಡಿದ್ರು. ಈಗ ನೋಡುವಾಗ 44 ಜನ ವಿದ್ಯಾರ್ಥಿಗಳು 98% ಎಬವ್ ಪಡ್ಕೊಂಡಿದ್ದಾರೆ. ಅದರಲ್ಲಿ 33 ಜನ ರಾಜ್ಯದ 10 ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಈ ವರ್ಷ ವಿಷಯವಾರು 100ಕ್ಕೆ 100 ಮಾರ್ಕ್ಸನ್ನು ಪಡೆದಿರ್ತಕ್ಕಂಥ 423 ಮಕ್ಕಳು ವಿಷಯವಾರು 100ರಲ್ಲಿ 100 ಪಡೆದಿದ್ದಾರೆ. ಇದು ನಮಗೆ ತುಂಬ ಖುಷಿ ಕೊಟ್ಟಿರ್ತಕ್ಕಂಥ ವಿಷಯ. ಇನ್ನೊಂದು ನನಗೆ ಗಮನಿಸುವ ಉದ್ದೇಶ ಅಂತ ಹೇಳಿದ್ರೆ 95%ಗಿಂತ ಈ ಸಂಸ್ಥೆಗೆ ಬರುವಾಗ 39 ವಿದ್ಯಾರ್ಥಿಗಳಿದ್ದರು. ಈಗ ನೋಡುವಾಗ ಆ ವಿದ್ಯಾರ್ಥಿಗಳ ಸಂಖ್ಯೆ 266 ಆಗಿದೆ. ಅದರೊಂದಿಗೆ 85 ಎಬವ್% ಡಿಸ್ಟಿಂಕ್ಷನ್ ಈ ಸಂಸ್ಥೆಗೆ 1112 ವಿದ್ಯಾರ್ಥಿಗಳು ಕಳೆದ ವರ್ಷ ಈ ವರ್ಷ ಈ ಎಕ್ಸಾಮ್ ಬರೆದಿರ್ತಕ್ಕಂಥದ್ದು. ಅದರಲ್ಲಿ 397 ಮಕ್ಕಳು SSLCಯಲ್ಲಿ ಇಲ್ಲಿಗೆ ಸೇರುವಾಗ ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳಾಗಿದ್ದರು. ಈಗ 1112ರಲ್ಲಿ 818 ಮಂದಿ ಡಿಸ್ಟಿಂಕ್ಷನನ್ನು ಪಡ್ಕೊಂಡಿದ್ದಾರೆ. ಆ ಬದಲಾವಣೆ ಚೇಂಜ್ ಅಂತ ಹೇಳುವಂಥದ್ದು ಎಕ್ಸಲೆಂಟ್ ಇನ್ ಡಿಸಿಪ್ಲಿನ್, ಎಕ್ಸಲೆಂಟ್ ಇನ್ ಸಿಸ್ಟಮ್, ಇಲ್ಲಿರ್ತಕ್ಕಂಥ ಟೋಟಲ್ ವ್ಯವಸ್ಥೆಗಳಿಂದ ಆ ಮಕ್ಕಳು ಮತ್ತು ಹೆತ್ತವರ ಕೂಡ ಮಕ್ಕಳ ಪ್ರಯತ್ನಗಳು ಮತ್ತು ಹೆತ್ತವರ ಒಂದು ಆಶೀರ್ವಾದ, ಅವರ ಸಪೋರ್ಟ್ಗಳಿಂದ ಇದೆಲ್ಲ ವ್ಯವಸ್ಥೆಗಳಿಗೆ ಕಾರಣವಾಯಿತು. ಥ್ಯಾಂಕ್ ಯು ಸರ್. ಎಸ್, ಯುವರಾಜ್ ಜೈನ್ ಸರ್ ಈಗ ಮಾತಾಡಿ ನಿಮ್ಮ ಎಲ್ಲರ ಸಾಧನೆಯ ಬಗ್ಗೆ ಬಹಳಷ್ಟು ಖುಷಿ ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತೀರಿ? ಸರ್ ಬಿಗಿನಿಂಗಿಂದ ನಮಗೆ ಬಹಳ ಸಪೋರ್ಟ್ ಕೊಟ್ಟಿದ್ದವರು. ಅವ್ರು ಮಾತಾಡಿದರೆ ನಮಗೆ ಅದು ಮೋಟಿವೇಶನ್ ಫೀಲ್ ಆಗುತ್ತೆ ಒಳಗೆ. ಅವ್ರು ಪ್ರತಿಯೊಂದು ಸ್ಪೀಚ್ ಕೇಳಿದರೆ ಖುಷಿ ಆಗುತ್ತೆ, ಮೋಟಿವೇಶನ್ ಬರುತ್ತೆ. ಇನ್ನೂ ಸ್ವಲ್ಪ ಎಫರ್ಟ್ಸ್ ಹಾಕಬೇಕಂತ ನಮಗೆ ಇದು ಮೋಟಿವೇಶನ್ ಸಿಗುತ್ತೆ. ಅದು ತನ್ಮಯ ಹೇಳ್ದಂಗೆ ಅವ್ರು ಮುಂಚೆಯಿಂದನೂ ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಪ್ರತಿಯೊಂದು ತಿಂಗಳಲ್ಲೂ ಪ್ರತಿಯೊಂದು ಕ್ಲಾಸ್ ಅಲ್ಲ, ಪ್ರತಿಯೊಬ್ಬನೂ ಕರೆದು ಮಾತಾಡಿಸ್ತಾರೆ. ಆ ಥರ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ ನಮಗೆ. ಅದೇ ಥರ ಎಲ್ಲರಿಗೂ ನಮಗೆ ಇಷ್ಟು ಮಟ್ಟಿಗೆ ನಾವು ರೀಚ್ ಆಗೋದಕ್ಕೆ ಅವ್ರ ಮೇನ್ ರೀಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಎಕ್ಸಲೆಂಟ್ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು ಮತ್ತು ಚೇರ್ಮನ್ನ ಮಾತು. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮೂಡಬಿದ್ರೆ.